ನಮಸ್ಕಾರ ಎಲ್ರಿಗೂ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಗಾಯ್ಸ್, ನೀವು ಹೆಸರೆಲ್ಲ ಕಮೆಂಟ್ ಮಾಡಿದವರು ಗಿಡ ಯಾವಾಗ ನೆಡ್ತೀನಿ ಅಂತ ವೇಟ್ ಮಾಡ್ತಾ ಇರ್ಬೋದು. ಆದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಗಿಡ ನೆಡ್ತಾ ಇಲ್ಲ. ಯಾಕೆ? ಯಾಕಂದ್ರೆ ನಿಮ್ಗೆ ಗೊತ್ತುಂಟು, ನಮ್ಮ ಮೀಲ್ಸ್ ಆನ್ ವೀಲ್ಸ್, ನಮ್ಮ ಫುಡ್ ಟ್ರಕ್ ಬಿಸ್ನೆಸ್, ಅದರ ಕೆಲಸವನ್ನು ನಾವು ಮಂಗಳೂರಲ್ಲಿ ಕೊಟ್ಟಿದ್ವಿ ಮಾಡಿಫಿಕೇಶನ್ ಮಾಡ್ಲಿಕ್ಕೆ. ಇವತ್ತು ಫುಡ್ ಟ್ರಕ್ ಇದು ಎಷ್ಟು ಕೆಲಸ ಆಗಿದೆ, ಮತ್ತೆ ಕೆಲವು ಐಟಮ್ ಎಲ್ಲ ಮಂಗಳೂರಿಂದ ಪರ್ಚೇಸ್ ಆಗ್ಲಿಕ್ಕಿತ್ತು. ಹಾಗಾಗಿ ಇವತ್ತು ನಾನು ಮತ್ತು ಬಾವ ಅವರು ಮಂಗಳೂರಿಗೆ ಹೋಗ್ತಿದ್ದೇವೆ. ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಫುಡ್ ಟ್ರಕ್ಕಿನ ಎಷ್ಟು ಕೆಲಸ ಆಗಿದೆ ಅಂತ ತೋರಿಸ್ತೇನೆ. ಹೋಗ್ತಾ ಬ್ಲಾಗ್ ಮಾಡುವ ಗಾಯ್ಸ್, ಬನ್ನಿ ಗಾಯ್ಸ್. ಇವಾಗ ನಾವು ಹೊರಟಿದ್ದೀವಿ ಗಾಯ್ಸ್. ನಮ್ಮ ಹೋಮ್ ಟೌನ್ ನಿಂತಿಕಲ್ಲು, ಮಿನಿಮಂಗಳೂರು. ಗಾಯ್ಸ್, ಮಂದಿರ ಕೂಡ ಮಂದಿರಿ ಕಮ್ಮಿಗೆ ಇವಾಗ ಫೈನಲಿ ರೀಚ್ ಆದ್ವಿ. ಲಾಂಗ್ ಡ್ರೈವ್ ಬಂದು ಕಾರಲ್ಲಿ ಅಷ್ಟು ಅಭ್ಯಾಸ ಇಲ್ಲ, ಸುಸ್ತಾಯ್ತು. ಅಂಚೆ ಕಕ್ಕೆರ್ಲ ಅವರು ಒಂದಿತ್ತಂಡೆ ಅಂಚಾಯ್ತು ಏಪ ರೂಮ್ಗೆ ಎತ್ತಿಸಿಂದ ಒಂದಿತ್ತಂಡೆ. ಫೈನಲಿ ರೀಚ್ ಆಯಾ ರೂಮಿಗೆ ಬರದೆ ತುಂಬ ದಿನ ಆಯ್ತು. ಸೊ ಸ್ವಲ್ಪ ದಿಂಬೆಲ್ಲ ಇತ್ತು ತಗೊಂಡು ಬರ್ಲಿಕ್ಕೆ. ಸೊ ರೂಮಿಗೆ ಬಂದು ಇನ್ನು ಬಂದರಿಗೆ ಹೋಗ್ಲಿಕ್ಕೆ ಉಂಟು. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಂದರಿಗೆ ಕೂಡ ಹೋಗುವ ಗಾಯ್ಸ್. ಇವಾಗ ನಾವು ಕಂಬಳಿ ಎಲ್ಲ ಇಟ್ಟು ಇವಾಗ ಬಂದರಿಗೆ ಹೊರಟಿದ್ದೇವೆ. ನಾವು ಸ್ವಲ್ಪ ಪ್ರಾಡಕ್ಟ್ ಎಲ್ಲ ಉಂಟು, ಅದೆಲ್ಲ ಯಾವ್ದೊಂದು ಇವಾಗ ತೋರಿಸ್ತೇನೆ, ಬನ್ನಿ ಹೊರಡುವ ನಾವು ಇವಾಗ. ಗಾಯ್ಸ್, ಇವಾಗ ನಾವು ಬಂದರಿಗೆ ಹೋಗ್ತಿದ್ದೇವೆ. ಅದಕ್ಕಿಂತ ಮುಂಚೆ ನಿಮಗೊಂದು ಸ್ಪೆಷಲ್ ಗೆಸ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇನೆ. ನಮ್ಮ KA ಕುಡ್ಲ ರೈಡರ್, ಇವರು ಕೂಡ ವ್ಲಾಗ್ ಎಲ್ಲ ಮಾಡ್ತೇನೆ. ನನ್ನ ಅಲಿಯಾದ ನಂಗೆ ಅಲಿ ಆಗ್ಬೇಕು. ಸೊ ಇವನು ವ್ಲಾಗ್ ಎಲ್ಲ ಮಾಡ್ತಾನೆ, ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವನು ವ್ಲಾಗ್ ಮಾಡುದನು ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವನು ಮನೆಯಲ್ಲಿ ಹೇಳೋದು ಹೋಗುದು. ವ್ಲಾಗ್ ಅಲ್ಲಿ ಹಾಕಿದ್ರೆ ಮನೆಯಲ್ಲೆಲ್ಲ ಗೊತ್ತಾಗ್ತದೆ. ಸೊ ಅದು ಸಮಸ್ಯೆ. ಇನ್ನು ಎಲ್ಲ ಹೇಳಿ ಹೋಗುದು. ಹೇಳಿ ಹೋಗುದನ್ನೆಲ್ಲ ವ್ಲಾಗ್ ಅಲ್ಲ, ಆಯ್ತಾ? ಒಮ್ಮೆ ಅಮ್ಮಸಗರ ಪುಣ್ಣಮೆಗರ ವ್ಲಾಗ್ ಮಾಡ್ನಿ. ಸೊ ಇತ್ತೆ ಡೈಲಿ ಬಯರ್ ಪುಣ್ಯ ಅನ್ಬೋಗ್ಜಾ ದೂರ ಡೈಲಿ ಬಿದೈ ತಿರ್ಗಿರ ಪೆಟ್ರೋಲ್ ಅನ್ನು ಹೋಗ್ನ ಅಕ್ಕ. ಗಾಯ್ಸ್, ಇವಾಗ ನಾವು ಬಂದರಿಗೆ ಹೊರಟಿದ್ದೇವೆ. ಇವಾಗ ಬಾವ ಕೂಡ ನಮ್ ಜೊತೆ ಇದ್ದಾರೆ. ಸೊ ಬಾವ ಬಂದರಿಗೆ ಹೋಗ್ತಿದ್ದಾರೆ ಗಾಯ್ಸ್. ನಿಮ್ಗೆ ಯಾವ್ದಾದ್ರು ಸಾಂಗ್ ಇದನ್ನು ಯಾವ ರೀತಿ ಇರ್ಬೋದು ಅಂತ ಸರಿ ಅಜ್ಜಿ ನಾನು ಗಾಯ್ಸ್. ಇವಾಗ ಬಾವ ಮತ್ತು ನಾವೆಲ್ಲ ಬಂದರಿಗೆ ಹೋಗ್ತಿದ್ದೇವೆ. ಸೊ ಬಾವ ಬಂದರಿಗೆ ಹೋಗ್ತಿದ್ದಾರೆ. ಸೊ ಇದನ್ನು ಸಾಂಗ್ ಅಲ್ಲಿ ಹೇಗೆ ಹೇಳ್ಬೋದ್ಯಾ? ಬಂದರು ಇವಾಗ ಹೊರಡುವ ಗಾಯ್ಸ್. ಇವಾಗ ನಾವು ಮಳ್ಳಿಕಟ್ಟೆಯಲ್ಲಿದ್ದೇವೆ ಗಾಯ್ಸ್. ಬಿಸಿ ರೋಡು ಇವತ್ತು, ಸೋಮವಾರ ಆದ ಕಾರಣ ಮಾರ್ಕೆಟ್ ಫುಲ್ ಬಿಸಿ ಉಂಟು ಗಾಯ್ಸ್. ಇವಾಗ ನಾವಿಲ್ಲಿ ಬಂದರಲ್ಲಿ ಒಂದು ಶಾಪಿಗೆ ಬಂದಿದ್ದೇವೆ. ಇಲ್ಲಿ ನಿಮಗೆ ಜಗತ್ತಲ್ಲಿ ಎಲ್ಲೂ ಸಿಗದ ಐಟಮ್ ಮಂಗಳೂರಿನ ಬಂದರಲ್ಲಿ ಸಿಗ್ತದೆ. ಸೊ ನಾವು ಫ್ರೆಂಚ್ ಫ್ರೈಸ್ ಎಲ್ಲ ಮಾಡೋ ಒಂದು ಪ್ಲಾನ್ ಇತ್ತು. ಸೊ ಅದಕ್ಕೊಂದು ಪ್ರಾಡಕ್ಟ್ ಅನ್ನು ಈ ಶಾಪ್ ಅಲ್ಲಿ ನಾವು ಆರ್ಡರ್ ಮಾಡಿದ್ವಿ. ಸೊ ಅದನ್ನು ತರಲಿಕ್ಕೆ ಇಲ್ಲಿ ಶಾಪಿಗೆ ಬಂದಿದ್ದೇವೆ. ಗಾಯ್ಸ್, ಇದು ನೋಡಿ, ಇದು ಚಾಕು ಶಾರ್ಪ್ ಮಾಡ್ಲಿಕ್ಕೆ. ಸೊ ಇದನ್ನೊಂದು ಪರ್ಚೇಸ್ ಮಾಡಿದ್ವಿ. ಇವ ಇಲ್ಲಿ ಪುಂಡಿ ಬೇಯಿಸ್ತಿದ್ದಾನೆ. ಪುಂಡಿ ಬೈತನಾ ಪುಂಡಿ ನಾವು ಕೋಡಿದ ಮದಿ ಮೇಲೆ ಎಡಿಟಿಂಗ್ ಮನ್ಪರ ಬೈತ ನಂಚು. ಗಾಯ್ಸ್, A to Z ಎಲ್ಲ ಕಿಚನ್ ಐಟಮ್ಸ್ ಇಲ್ಲಿ ನಿಮ್ಗೆ ಸಿಗ್ತದೆ. ಸೊ ನಿಮ್ಗೆ ಯಾವುದೆಲ್ಲ ಬೇಕು ಇವಾಗ ನೋಡಿ ಪರ್ಚೇಸ್ ಮಾಡ್ತಾ ಇದ್ದೇವೆ. ಸಿಂಗಲ್ ಮೂಜಿ ಗೈಸ್, ನಾವು ಫ್ರೆಂಚ್ ಫ್ರೈಸ್ ಮಾಡುವ ಪ್ರಾಡಕ್ಟ್ ಅನ್ನು ಮೊದಲೇ ಪರ್ಚೇಸ್ ಮಾಡಿ ಇಲ್ಲಿ ಆರ್ಡರ್ ಕೊಟ್ಟಿದ್ವಿ. ಸೊ ಇವಾಗ ನಾವು ಕಾರಲ್ಲಿ ಇಟ್ಟಿದ್ದೇವೆ. ಇದನ್ನು ಅನ್ಬಾಕ್ಸ್ ಮಾಡೋ ವಿಡಿಯೋ ನೆಕ್ಸ್ಟ್ ಮಾಡ್ತೇನೆ. ಸೊ ಇವಾಗ ನಾವು ಸ್ವಲ್ಪ ಚಾಕು ಶಾರ್ಪ್ ಮಾಡ್ಲಿಕ್ಕೆ, ಆಮೇಲೆ ಯಾವ್ದಿದು ಸಾಸ್ ಹಾಕ್ಲಿಕ್ಕೆ, ಆಮೇಲೆ ಕೆಲವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಗಾಯ್ಸ್, ಇವಾಗ ನಾವು ಎಕ್ಕೂರಿ ಹೋಗ್ತಿದ್ದೇವೆ. ನಮ್ಮ ಗಾಡಿ ಎಷ್ಟು ರೆಡಿ ಆಯ್ತು ಅಂತ ನೋಡ್ಲಿಕ್ಕೆ ಇವಾಗ ಹೊರಡುವ ಗಾಯ್ಸ್. ಮೋಮೋಸ್ ತೆತ್ತನವರೆಗೊಂದು ಕಲ ಹಕ್ಕಿ ಮೋಮೋಸ್ ಒಟ್ಟಿಗೆ ಮೋಮೋಸ್ ಐಟಮ್ ಹಾ
ಕಟ್ ಕಟ್ ನಾಚಿಗಿಟ್ಟಿರಲಿ ಗೈಸ್ ಮೋಮೋಸ್ ಮನ್ ಪೆರಗ ಪ್ರಾಡಕ್ಟ್ ದೇತನ ರಗಂದ ಬತ್ತನ ಇತ್ತೆ ಮೂಲು ಕುಡ್ಲತ ದುಂಬುಗು ಎಂಕಲನೆ ಮೋಮೋಸ್ ತಲೆಗಾತ ಐನೆಡಿಟ್ ಈ ಟ್ರಾಫಿಕ್ ಬೈತೆ ಒಂದು ಗೈಸ್ ಇವಾಗ ನಾವು ಫೈನಲಿ ನಮ್ಮ ಗಾಡಿ ಮಾಡಿಫಿಕೇಶನ್ ಇಟ್ಟಿದ್ವಲ್ಲ ಅಲ್ಲಿಗೆ ಬಂದಿದ್ದೇವೆ. ಸೊ ಎಷ್ಟು ವರ್ಕ್ ಆಗಿದೆ ಅಂತ ನೋಡುವ ಬನ್ನಿ. ಬಲಿ ಓಯ್ ಬಲಿ ಹೋಯ್ ಗೈಸ್ ಇವಾಗ ನಾವು ಇಲ್ಲಿಗೆ ಬಂದಿರೋದು ನಮ್ಮ ಫ್ರೆಂಚ್ ಫ್ರೈಸ್ ಪ್ರಾಡಕ್ಟ್ ಉಂಟಲ್ಲ ಅದರ ಅಳತೆ ಎಂದು ನೋಡಿ ಸೆಟ್ ಮಾಡ್ಲಿಕ್ಕೆ. ಸೊ ನಮ್ಮ ಗಾಡಿದು ತುಂಬಾ ಕೆಲಸ ಆಗಿದೆ. ಸೊ ಓಪನ್ ಎಲ್ಲ ಮಾಡಿದ್ದಾರೆ, ಇನ್ನು ಕೆಲಸ ಬಾಕಿ ಉಂಟು. ಇಲ್ಲಿ ನೋಡ್ಬೋದು. Guys, ನಮ್ಮ ಮೀಲ್ಸ್ ಆನ್ ವೀಲ್ಸ್ ವರ್ಕಿಂಗ್ ಆನ್ ಪ್ರೋಗ್ರೆಸ್ ನೋಡಿ ಎಷ್ಟು ವರ್ಕ್ ಆಗಿದೆ ಅಂತ. ಸೊ ಡೋರ್ ಎಲ್ಲ ಕಟ್ ಮಾಡಿದ್ದಾರೆ, ಇನ್ನು ಕೆಲಸ ತುಂಬಾ ಉಂಟು. ಸೊ ಇದರ ಫುಲ್ ಕಂಪ್ಲೀಟ್ ಸ್ಟೋರಿ ಇದು ಕೆಲಸ ಎಲ್ಲ ಆದಾಗ ತೋರಿಸ್ತೇನೆ. ಇವಾಗ ಪ್ಲಾನಿಂಗ್ ಎಲ್ಲ ಮಾಡಿ ಇವಾಗ ಹೊರಟದ್ದು. ಗಾಯ್ಸ್ ಈಗ ನಮ್ಮ ಮೀಲ್ಸ್ ಆನ್ ವೀಲ್ಸ್ ಗಾಡಿಯ ಎಲ್ಲ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಇವಾಗ ನಾವು ಹೊರಟಿದ್ದೇವೆ ರೂಮ್ಗ. ಎಸ್, ನಮ್ಮ ನಡೆ ರೂಮಿನ ಕಡೆ. ಸೊ ಇನ್ನು ರೂಮಲ್ಲಿ ಸಿಗ್ತೀನಿ ಗಾಯ್ಸ್. ಕೆಟ್ಟ ಮೂಲು ಇತ್ತೆ ಮೋಮೋಸ್ ಆಡು ಮಾರ್ರೆ, ಗೋಲಿ ಬಜ್ಜಕ್ಕೆ ಆಯ್ತು ನೀವು ಗಾಯ್ಸ್. ಇವಾಗ ನಾವು ರೆಕಾರ್ಡ್ ಎಲ್ಲ ಮಾಡಿದ್ದೇವೆ, ಇನ್ನು ಅದನ್ನು ಎಡಿಟ್ ಮಾಡ್ಲಿಕ್ಕೆ ಇರೋದು ಕೆಲಸ. ಇವ ನಂಗೆ ಎಡಿಟ್ ಎಲ್ಲ ಮಾಡಿ ಕೊಡ್ತೇನೆ, ಬ್ಲಾಗ್ಸ್ ಕೆಲವು ರೀಲ್ಸ್ ಎಲ್ಲ. ನಿಮಗೆ ಕೂಡ ಬೇಕಿದ್ರೆ ಮೆನ್ಷನ್ ಮಾಡಿರ್ತೇನೆ. ಸೊ ಮಾಸ್ ಎಡಿಟ್ ಬೇಕಾದ್ರೆ ಕಾಂಟ್ಯಾಕ್ಟ್ ಕಾರ್ತಿಕ್. ಸೊ ಇವಾಗ ನಾವು ಹೊರಟಿದೆ ಪ್ರೋ ಎಡಿಟರ್ ಅನಿಮೇಷನ್ ಕ್ಲಾಸಿಗೆ ಕೂಡ ಹೋಗ್ತಾನೆ ಅವನು. ಗಾಯ್ಸ್ ಇವಾಗ ಹಸಿವಾಯ್ತು ಅಂತ ಹೇಳಿ ನಾವೊಂದು ಹೋಟೆಲ್ಗೆ ಬಂದ್ವಿ. ಗಾಯ್ಸ್ ಒಣಸಕ್ಕೆ ಕೊಲ್ಲುದಾ ಇಲ್ಲ ಆರ್ಡರ್ ದಾದಿತ್ತಲ್ಲ ಪಕ್ಕ ಬನ್ಲಿ ದಾಯಗಂಡ ಮುಳ್ಳು ಜನ ಮಸ್ತ್ ಉಂಡು ಇಳೆ ಮುಳ್ಳು ಡಿಸ್ಕೋ ಅಂಜಲು ಮಾಂಜಿ ಕೊಡ್ಡೈ ನಂಗ್ ಹೋಗ್ಬೋಡು ರಪ್ಪ ಜನ ಫುಲ್ ರಶ್ ಉಂಟು ಗಾಯ್ಸ್. ಒಮ್ಮೆ ಎಡಿಟ್ ಮುಗಿತಿದ್ದಿ ನಾನೆಲ್ಲ. ಹಾಗೆ ಗಾಯ್ಸ್ ಇವಾಗ ಊಟ ಎಲ್ಲ ಮುಗಿಸಿ ಆಮೇಲೆ ರೂಮಿಗೆ ಬಂದು ಮನೆಗೆ ಬಂದ್ವಿ. ನಮ್ಮ ಫುಡ್ ಟ್ರಕ್ ಇದು ಕಂಪ್ಲೀಟ್ ವರ್ಕ್ ಆಗ್ಲಿಲ್ಲ. ಸೊ ಇನ್ನು ತುಂಬಾ ಕೆಲಸ ಬಾಕಿ ಉಂಟು. ಇದರ ಕಂಪ್ಲೀಟ್ ಸ್ಟೋರಿ ನಾನು ಬ್ಲಾಗ್ ಅಲ್ಲಿ ಹಾಕ್ತಾ ಇರ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.